ಮೋಕೆದ ಬಂದುಲೆ ಸೇರ್ದಿಂಚಿನ ಮಾತ ಹಬ್ಬಕ್ಕನ ಸುಪುತ್ರಿಯರಿಗಲ ಮೋಕೆಡ್ ಎದುಕೊನೊಂದು ಇನಿತ್ತ ದಿನ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಇಂಕ್ಲನ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿದ ಮುತಾಲಿಕೆಡು ಉಂದುವೆ ಬರ್ಪನ 21ನೇ ತಾರೀಕು ನಡಪುನ ಹಬ್ಬಕ್ಕ ಉತ್ಸವದ ಮುಹೂರ್ತದ ಈ ಒಂಜಿ ಪೊರ್ಲಗಳಿಗೆಡು ಸೇರಿದಿನಂಚಿನ ಮಾತ ಬಿನ್ನೆರೆನು ಮೋಕೆಡ್ ಎದುಕೊನೊಂದು ಈ ಕಾರ್ಯಕ್ರಮನ ಸರ್ವ ವಿಘ್ನಲ ವಿನಾಯಕ ಎನಂಚಿನ ಶ್ರೀಮನ್ ಮಹಾಗಣಪತಿನ ಸುಗಿತಲ ದೊಟ್ಟುಗು ಸುರುಮಲ್ಪಡೊಂದು ಎಂಕ್ಲನ ಸಮಿತಿದ ರತ್ನ ಕಡಾಕೇನೊಂದುಲ್ಲ. ಗಣಪತಯೇ ನಮೋ ನಮಃ ಗಂಗಾಧರ ಸುತ ನಮೋ ನಮಃ ಗಂಗಣಪತಯೇ ನಮೋ ನಮಃ ಗಂಗಾಧರ ಸುತ ನಮೋ ನಮಃ ಆದಿ ಪೂಜಿತ ದೇವ ನಮೋ ನಮಃ ಆದಿ ಪೂಜಿತ ದೇವ ನಮೋ ನಮಃ ಆದಿ ಗಣ ಸೇವಿತ ನಮೋ ನಮಃ ಆದಿ ಗಣ ಸೇವಿತ ನಮೋ ನಮಃ ಗಂಗಣಪತಯೇ ನಮೋ ನಮಃ ಗಂಗಾಧರ ಸುತ ನಮೋ ನಮಃ ಸಿದ್ಧಿ ವಿನಾಯಕ ನಮೋ ನಮಃ ಸಿದ್ಧಿ ಬುದ್ಧಿದಾಯಕ ನಮೋ ನಮಃ ವಿಘ್ನೇಶ್ವರ ಜಯ ನಮೋ ನಮಃ ವಿಘ್ನೇಶ್ವರ ಜಯ ನಮೋ ನಮಃ ವಿಘ್ನ ವಿನಾಶಕ ನಮೋ ನಮಃ ವಿಘ್ನ ವಿನಾಶಕ ನಮೋ ನಮಃ ಗಂಗಣಪತಯೇ ನಮೋ ನಮಃ ಗಂಗಾಧರ ಸುತ ನಮೋ ನಮಃ ಗಂಗಣಪತಯೇ ನಮೋ ನಮಃ ಗಂಗಾಧರ ಸುತ ನಮೋ ನಮಃ ಗಂಗಾಧರ ಸುತ ನಮೋ ನಮಃ ಪಡ್ಡಾಯಡ ಕಂತುನ ಈ ಪೊರ್ಲ ಪೊರ್ತುಡು ಬತ್ತಿಂಚಿನ ಬಿನ್ನೆರನು ಅರ್ತಿ ಪಿರ್ತಿಡು ಎದುಕೊನೊಂದುಲ್ಲೆರು ಎಂಕ್ಲನ ಸಮಿತಿದ ಗುರ್ಕಾರ್ಲಾಯಿನ ಸನ್ಮಾನ್ಯ ಶ್ರೀ ದಿನಕರುಳ ಪ್ರಾರಂಭ ಆದ ಇನ್ನು 25 ವರ್ಷಕ್ಕೆ ಕರೆದೆ ಸಾಧಾರಣ 2 ವರ್ಷ 27 ವರ್ಷ ಮುಟ್ಟ ಅವನು ಬರ್ತದೆ ತುಳು ಅಕಾಡೆಮಿಯಿಂದ ಮುತಾಲಿಕೆಡ್ರಿ ಕರೆದ 25 ವರ್ಷ ಮತ್ತು ದುಂಬು ಈ ಹಬ್ಬಕ್ಕ ಉತ್ಸವವನ್ನು ತುಳು ಅಕಾಡೆಮಿ ಅಧ್ಯಕ್ಷರ ಪ್ರಾರಂಭ ಮಾಡ್ತಾರೆ ಉಳ್ಳಾಲಡು ಪೋರ್ಚುಗೀಸಿನ ವಿರುದ್ಧ ಹೋರಾಟ ಮಾಡ್ತಿನ ವೀರರಾಣಿ ಹಬ್ಬಕ್ಕನ ಪುದರ್ನ ಅಲ್ಲ ಸಾಹಸ ಅಲ್ಲ ಧೈರ್ಯ ಅಲ್ಲ ದೇಶಾಭಿಮಾನ ಅಲ್ಲ ಇಡೀ ನಮ್ಮ ಉಳ್ಳಾಲ ಒರಿತಿನಲ್ಲಿ ಪಂಡದ್ದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಅವತ್ತು ಇಡೀ ಜಿಲ್ಲೆಗೆ ಪಸರಿಸಿದ ಪಂಡದ್ದು ಆ ಸಂದರ್ಭದ ಹಬ್ಬಕ್ಕೂ ಸಮಿತಿನ ಪ್ರಾರಂಭ ಮಾಡ್ತಿನ ಹತ್ತಡು ಇನ್ನು ಈಗಲೇ 27ನೇ ವರ್ಷದ ಕಾಲಾರ್ಪಣೆ ಎಂಕ್ಲು ಉಳ್ಳ ಈ ಸಂದರ್ಭದಲ್ಲಿ ಡಿಸೆಂಬರ್ 21ನೇ ತಾರೀಕಿಗೆ ಎಂಕ್ಲಿನ ಹಬ್ಬಕ್ಕ ಉತ್ಸವ ದೇ ಪ್ರದೇಶದ ಆವೊಂದುಂಡು ಎಂಕ್ಲ ಪೂರಾ ದೇವರನಗಲಿ ನಂಬಂದು ಮುಲ್ಪ ಭಗವತಿ ಮುಲ್ಪ ಸೋಮೇಶ್ವರ ದೇವಸ್ಥಾನದ ಸೋಮನಾಥೇಶ್ವರ ದರ್ಗಾ ಸಭೆಸನ್ನ ಚರ್ಚ್ದ ಪೂರಾ ದೇವರನಗಲು ಈ ಮಣ್ಣದ ದೇವೆಲ್ಲ ನೆನ್ಕೊಂಡು ಎಂಕ್ಲಿನಿ ಒಂಜಿ ಪೂಜೆಯನ್ನು ಮುಹೂರ್ತ ಮಲ್ಪನ ಕಾರ್ಯಕ್ರಮನ ಎಂಕ್ಲು ಮಲ್ತೊಂದುಲ್ಲ ಆ ಹಬ್ಬಕ್ಕ ಉತ್ಸವ ದೇ ಪ್ರದೇಶದ ಆಪ್ನ ಏ ಮಣ್ಣದ ಆಪ್ನ ಸಂದರ್ಭಡು ಎಡ್ಡೆ ರೀತಿ ನಡಪಡು ಬಂದ ಒಂದು ಕಾರ್ಯಕ್ರಮವನ್ನು ಎಂಕ್ಲೆ ಮಲ್ತೊಂದ ಪ್ರತಿ ವರ್ಷಲ ಹಬ್ಬಕ್ಕ ಉತ್ಸವ ಆಪ್ನ ದುಂಬು ಒಂದು ಕಾರ್ಯಕ್ರಮ ಮಲ್ತದೆ ಇನ್ನು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂಕ್ಲ ತುಳು ಅಕಾಡೆಮಿದ ಅಧ್ಯಕ್ಷರಾಯನ ಸನ್ಮಾನ್ಯ ದಯಾನಂದ ಕತ್ತಲ್ ಸಾರ್ ವೈದ್ಯರು ಅವರನ್ನು ನಿಖಿಲ ಪೂರಕಲ ಪರವಾದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಎಂಕ್ಲ ಇನ್ನಿತ ಸಭೆದ ಅಧ್ಯಕ್ಷತೆಯನ್ನು ಈ ಹಬ್ಬಕ್ಕ ಉತ್ಸವ ಪ್ರಾರಂಭ ಮಲ್ತಿನ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು ಎಂಕ್ಲೊಟ್ಟಿಗೆಲ್ಲ ಅವರೆಲ್ಲ ಪರವಾದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಭಾರಿ ಖುಷಿ ಆಗ್ಬಿಡಿ ಉರುಸದ ಸಂದರ್ಭ 23ನೇ ತಾರೀಕು ಉರುಸು ಪ್ರಾರಂಭ ಆಪನು 21ನೇ ತಾರೀಕು ಎಂಕ್ಲ ಮುಲ್ಪ ಹಬ್ಬಕ್ಕ ಉತ್ಸವ ಮಲ್ಪ ಈ 2 ಸಂದರ್ಭ ಒಳ್ಳೆ ಹೆಚ್ಚಿನ ಕಾರ್ಯಕ್ರಮವನ್ನು ಎಂಕ್ಲು ಮಲ್ಪನ ಸಂದರ್ಭ ಎಂಗ್ಲಿಗೆ ದರ್ಗಾದ ಅಧ್ಯಕ್ಷರು ಖಂಡಿತವಾಗಿ ಹಿಂಗೆ ಭಾರಿ ಖುಷಿ ಬೇರೆ ಎಲ್ಲ ವಿಷಯ ಯಾರು ಬೈದರು ಬಂದು ಭಾರಿ ಸಂತೋಷ ಒಂದು ಅವಳ ಮೀಟಿಂಗ್ ಇರ್ತಿನಾರು ಬಲ್ತಂದೇ ಬರ್ತೇನೆ ಬರಲಿ ಬರ್ತು ಬಂದರೆ ಅದರಲ್ಲಿ ಪೂರಕಲ ಪರವಾಗಿ ಯಾರು ಸ್ವಾಗತ ಮಲ್ತಂದಿಲ್ಲ.
ಅವತ್ತಿನ ಭಗವತಿ ಕ್ಷೇತ್ರದ ಕಾರಣವರು ಇಲ್ಲಿ ಪೂಜಿತ ಪುರಸ್ಕಾರ ಮಂತ್ರಿಗಳು ಅವರೆಲ್ಲ ನಿಖಿಲ ಪರವಾದ ಸ್ವಾಗತ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತುಳು ಅಕಾಡೆಮಿದ ಸದಸ್ಯರಾಯಿನ ನರೇಂದ್ರ ಅವರೆಲ್ಲ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಚೇತಕ್ ಪೂಜಾರ್ಲವ್ಲೆ ಅದೇ ಸ್ವಾಗತ ಮಾಡ್ತಲ್ಲ. ನಮ್ಮ ಹಬ್ಬಕ್ಕದ ಮೂರ್ತಿನ ಮಲ್ತಿನ ಸೀತಾರಾಮ್ ಬಂಗೇರ್ ಮುಲ್ಪ ನಮ್ಮೊಟ್ಟಿಗೆ ಅವರೆಲ್ಲ ಸ್ವಾಗತ ಮಾಡ್ತದಲ್ಲ. ಮಗುವೀರ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಲ್ಲ ಈಗಲೇ ಅಧ್ಯಕ್ಷರಾದಿತ್ತಿನ ಸಾಧಾರಣ ಬಂಗೇರ್ ನಮ್ಮೊಟ್ಟಿಗೆ ಅವರೆಲ್ಲ ಸ್ವಾಗತ ಮಾಡ್ತಿಲ್ಲ. ನಮ್ಮ ಖಜಾಂಜಿ ಪ್ರಧಾನ ಕಾರ್ಯದರ್ಶಿ ಹಬ್ಬಕ್ಕ ಸಮಿತಿ ಪೂರಕ್ಕೆಲ್ಲ ಅವತ್ತಿನ ಕೌನ್ಸಿಲರ್ ఆయన ಖಲೀಲ್ ಜಬ್ಬಾರ್ ಆದೇಶ್ ನಮಿತಾ ಗಟ್ಟಿ ಪೂರಕ್ಕಿಲ್ಲ ನಿಖಿಲ್ ಬೈದಾರೆ ನಿಖಿಲೆಲ್ಲ ಹಾರ್ದಿಕವಾದ ಸ್ವಾಗತ ಮಾಡ್ತದಿಲ್ಲ. ಬೈದಿನ ಪೂರಕ್ಲಿಲ್ಲ ಈ ಎಡ್ಡೆ ಕಾರ್ಯಕ್ರಮಕ್ಕೆ ಈ ಶುಭ ಕಾರ್ಯಕ್ರಮ ನಿಖಿಲ್ ಪೂರ ಇಗ್ಲಿಗೆ महाराष्ट्र के गेस्ट के भेज रहे हैं. आपको भी हम सबका साथ स्वागत कर रहा है सभी का इसके लिए. इंग्ले ಒಂದೇ ನಿಖಿಲ ಪ್ರಾರ್ಥನೆ ದಾರ ಬಣ್ಣಗ ಈ ಹಬ್ಬಕ್ಕ ಉತ್ಸವವನ್ನು ಇಂಗ್ಲಿ ಒಂದೇ ತಿಂಗಳು ತುಂಬ ಇಂಗ್ಲಿ ಪ್ರಾರಂಭ ಮಾಡ್ತಾರೆ. ಈ ಇದೇ ರೀತಿಯಲ್ಲಿ ಬೋರ್ಡು ಬಣ್ಣದ ಇಂಗ್ಲಿ ಪ್ರಾರ್ಥನೆ ಮತ್ತೊಂದು ನಿಖಿಲ್ನ ಸಹಕಾರಲ ಬೋಡು ನಿಖಿಲ್ ದೇವರ ಸಹಕಾರ ತಂದು ನಿಖಿಲ ಜನಕಲ ಸಹಕಾರಲ ಬೋಡು ಮೂಲತ ಕೌನ್ಸಿಲ್ ಹಾಕಲ ಪೂರಕ್ಲ ಸಹಕಾರಲ ಬೋಡು ಅಧ್ಯಕ್ಷರಕ್ಲ ಸಹಕಾರಲ ಬೋಡು ಪೂರಕ್ಲ ಸಹಕಾರ ಈ ಮಣ್ಣದ ಸಹಕಾರಲ ಬೋಡು ಬಣ್ಣಕ್ಕೆ ಏನಂದು ಪೂರಕ್ಲೆಲ್ಲ ಕೂಡ ನಾನು ಸ್ವಾಗತ ಮಾಡ್ತಾರೆ. ಎರಡು ಬೆನ್ನೆಲು ಬಾಧಿತರ ಮಾಧ್ಯಮ ದಕ್ಲೆ ಅಕ್ಲೆಲ್ಲ ನಾನು ಸ್ವಾಗತ ಮಾಡ್ತಂದು ಎಡ್ಡೆಪ್ಪುನಿ ಬೈಕೊಂದು ದುಮ್ಮತ್ತ ಬಂದುಳೆ ಪಂಚಮಂ ಕಾರ್ಯಸಿದ್ಧಿ ಪನ್ ಪಿಲಕನೆ ಇನಿ ಪಂಚ ತುಡರ್ಲು ಅರ್ಲಾಯರೆ ಎಂಗ್ಲೆನ ಮೋಕೆದ ಅಣ್ಣೆ ಎಂಗ್ಲೆನ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಲು ಸದಾ ತೆಲಿಕೆದ ಒಳ್ಳಿಯಾದ ಇಡೀ ತುಳುನಾಡದ ಪರಂಪರೆನು ಅರ್ನ ಆ ಒಂಜಿ ಬಾಡಿಕೇನೋಡು ಪ್ರತಿ ಸಲ ವಿಶೇಷವಾಗಿ ನಂಚಿನ ಪೊಲಬು ಕರ್ಪುನಂಚಿನ ಮಲ್ಲಣ್ಣೆ ಈ ಒಂಜಿ ಮಧ್ಯ ಬೆಡುಲರು ಈ ಮಿತ್ತ ಚಾವಡಿ ಇಡಿತ್ತಿನಂಚಿನ ಮಾತ ಗಣ್ಯ ಭಿನ್ನೆ ಒಟ್ಟು ಸೇರ್ದು ಒಲ್ಪು ಅರ್ಲಾದಿ ಒಂಜಿ ಮೂರ್ತಗ ಸುರುವತ್ತ ಅಕ್ಲು ಚಾಲನೆ ಕೊಡ ಬಂದಕ್ಕೇನು ಅಧ್ಯಕ್ಷರ ದಯಮಂತದ ಯೋಜನೆ ಕಾರ್ಯಕ್ರಮದ ವಿವರಣೆ ಒಂಜಿ ಸ್ಯಾಂಪಲ್ ಉಂಡು నేను ಬಿಡುಗಡೆ ಮಂತ್ಕೊಂಡು ಬಂದಕ್ಕೇನೊಂದಿಲ್ಲ. ತಾರೀಕು ದಾನಿ ಈ ಒಂಜಿ ಮಿತ್ತ ಚಾವಡಿ ರಂಗಮಂದಿರಡು ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿದ ಅಂಚಿನ ತುಳು ಸಾಹಿತ್ಯ ಅಕಾಡೆಮಿದ ಒಟ್ಟು ಸೇರ್ಗೇಡು ಈ ಒಂಜಿ ಕಾರ್ಯಕ್ರಮ ನಡಪೆರಂಡು ಈ ಒಂಜಿ ಮಹಾತ್ಮ ಗಾಂಧಿ ರಂಗಮಂದಿರಡು ನಡಪುನಂಚಿನ ಕಾರ್ಯಕ್ರಮ ಕಾಂಡೆ ವರ್ಮ ಅರೆಕ್ ಮೆರವಣಿಗೆದ ಉದಿಪನದ ಲೇಸ್ ನಮ್ಮ ತೊಕ್ಕೊಟ್ಟು ಓವರ್ ಬ್ರಿಡ್ಜಿದ ವೀರಮಾರುತಿ ವ್ಯಾಯಾಮ ಶಾಲೆಡ್ದು ಶುರುವಾಪುಂಡು ವರ್ಮ ಮುಪ್ಪೊಡ್ದು 10:30 ಮುಟ್ಟ ದ್ವೇ ಒಂಜಿ ಮಿತ್ತ ಚಾವಡಿಡು ವಂದನಾ ಕಾರ್ಯಕ್ರಮ ಒಂದುಪ್ಪುಂಡು ಅಂಚೆನೆ ಈ ಮೆರವಣಿಗೆಡು ಚೆಂಡೆ ಕೀಲು ಕುದುರೆ ವಾದ್ಯ ಕೊಂಬು ಅಂಚೆನೆ ಬೇತೆ ಬೇತೆ ವೇಷಧಾರಿಲಿತ್ತೊಂದು ಸ್ವಸಹಾಯ ಸಂಘದಕ್ಲು ಸೇರಿಗೇಡು ಈ ಒಂಜಿ ಕಾರ್ಯಕ್ರಮ ನಡಪುಂಡು 10:11 ಮುಟ್ಟ ಈ ಒಂಜಿ ಮಿತ್ತ ಚಾವಡಿಡು ಉದಿಪನದ ಲೇಸ್ ಉತ್ಸವದ 11:16 ಗಂಟೆ ಮುಟ್ಟ ಹಾಸ್ಯ ಕಾರ್ಯಕ್ರಮ 16 1 ಗಂಟೆ ಮುಟ್ಟ ವಿಚಾರಗೋಷ್ಠಿ ಮಧ್ಯಾಹ್ನ 1:02 ಗಂಟೆ ಮುಟ್ಟ ಬ್ಯಾರಿ ಕಾರ್ಯಕ್ರಮ ಅಂಚೆನೆ ಮುಲ್ತ ಸ್ಥಳೀಯ ಪ್ರತಿಭೆಲೆರ್ದು ಒಂಜಾತ್ ವಿನೂತನ ವಾಯನಂಚಿನ ಕಾರ್ಯಕ್ರಮ 2 ಗಂಟೆ 3 ಗಂಟೆ ಮುಟ್ಟ ಯಕ್ಷ ಹಾಸ್ಯ ವೈಭವ ಕಾರ್ಯಕ್ರಮ ನಡಪೆರಂಡು 3:04 ಗಂಟೆಗೆ ಕವಿ ಕಾವ್ಯ ಕುಂಚ ಗಾಯನ ಪಂಪಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಬೈಯಡು 4 ಗಂಟೆ 4 ಮುಟ್ಟ ಕೊಂಕಣಿ ಕಾರ್ಯಕ್ರಮ ಯೋನಿ ಮಿತ್ತ ಚಾವಡಿ ನಡಪೆರಂಡು 4:05 ಗಂಟೆ ಮುಟ್ಟ ನೃತ್ಯ ಕಾರ್ಯಕ್ರಮ 5 ಗಂಟೆ 7 ಗಂಟೆಗೆ ಸಮಾರೋಪ ಕಾರ್ಯಕ್ರಮ ಅಂಚೆನೆ ಹಬ್ಬಕ್ಕನ ಪುದರ್ಡು ಕೊರ್ಪುನಂಚಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಎಲ್ಲ ನಡಪೆರಂಡು ಮುಂಚಿದ ಬೇರೊಗ ಬತ್ತನಂಚೆತ್ತನ ಪೋರ್ಚುಗೀಸರಿಗೆ ಈ ನೆಲತ ನೆತ್ತೆರ್ದ ಕ್ರಾಂತಿದಾದ ಅತ್ತಂಡ ಈ ತುಳುವ ನೆಲತಕ್ಕಲ್ನ ಉಡಲರೆ ಅಕುಲು ಬಯಕುನಂಚೆತ್ತಿನ ಶಾಂತಿದಾದ ನಮ್ಮ ಈ ತುಳುವ ನೆಲಟ್ಟು ಅತ್ತಂಡ ನಮ್ಮ ಈ ಕುಡಲದ ಉಡಲ ಬಾಗಡು
ನಮ್ಮ ಮಕ್ಕಳನ್ನ ಜಾತಿ ಮತ ಭೇದದ ಅಂತಿನ ಒಗ್ಗಟ್ಟದಾದ ಸಾಮರಸ್ಯದಾದ ಉದೇನ ಸಾರು ನಂಚಿತ್ತಿನ ಒಂಜಿ ಪೊರ್ಲ ರಂಗು ಕಡಲಿಡು ಉರ್ಕರೊಂದು ಬತ್ತನಲ್ಕ ನಂಗೆ ತೋಜೊಂದುಂಡು ಆ ಕಾರಣಗಳ ಆನಿದ ದಿನ ನಮ್ಮ ಹಬ್ಬಕ್ಕ ಗತಕಾಲುಗಾರು ಕಂತದು ಪೋಯಿರುന്ന ಅಣ್ಣ ನಮ್ಮ ಉಡಲಿಡು ಪ್ರತಿದಿನ ಆರು ಉದಿತೊಂದುಳ್ಳೆ ಒಂಜಾತ್ ನಮರ್ದು ನಮನೆ ಚರಿತ್ರೆದ ಪುಟಕ್ಕುಳು ಪೂರ ಕಾಕಜಿ ಪರಿವು ನಲ್ಕ ಪೆನ್ ತರೆವು ನಲ್ಕ ನಮ್ಮ ಮದತ್ತು ಪೋಪನ ಚಿತ್ತಿನ ಸ್ಥಿತಿ ನಮಕ್ ನಿರ್ಮಾಣ ಆಯಿರ ಬಲ್ಲಿ ಪಣಪನ ನಿಲೆಟ್ಟು ಈ ಪ್ರದೇಶಡಿತ್ತಿನ ಚಿತ್ತನ ಮಾತ ಬಂದುಳು ಒಟ್ಟಾದು ಉಳ್ಳಾಲದ ನಿಲೆಟ್ಟು ಹಬ್ಬಕ್ಕನ ಒಂಜಿ ಪ್ರತಿಮೆ ಆವಡು ಬರ್ಪನಕಲು ತೂಪನಕಲು ಎಂಕಲ್ನ ಹಬ್ಬಕ್ಕ ವಾ ರೀತಿ ಆನಿ ಸ್ವಾತಂತ್ರ್ಯ ಸಂಗ್ರಾಮ ಮಂಟುದೇರು ಇಡೀ ಭಾರತ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆರು ಪಣಪನನ್ನು ತೊಜ್ಪೇರೆ ಬೊಡದು ಗೌರವಾನ್ವಿತ ಸೀತಾರಾಮ್ ಬಂಗೇರಿನ ಸಾರಥ್ಯುಡು ಆನಿದ್ದಿನ ಹಬ್ಬಕ್ಕನ ಪ್ರತಿಮೆ ಮೂಡು ಮಾತ ಜಾತಿ ಮತ ಭೇದದ ಅಂತ ಮಾತೆಲ್ಲ ಒಟ್ಟಾದು ಆರು ಅವಳು ಪ್ರತಿಷ್ಠಾಪನಂಚಿತ್ತನ ಮಲ್ಲ ಭಾಗ್ಯನಂಕ ತಿಕ್ಕದನು ಐದು ಬೊಕ್ಕೋ ಇರಿತ ದಿನ ವೇದಿಕೆಡು ಮಾತ ಗಣ್ಯಮಾನ್ಯರು ವಾಲಗಾತ್ಯ ಉಳ್ಳಾಲ ದರ್ಗದ ಒಂಜಿ ಅಧ್ಯಕ್ಷರ ಗುರುಕಾರ್ಯರಾದಿಪ್ಪು ಮೂಲದ ಈ ಹಬ್ಬಕ್ಕ ಉತ್ಸವ ಆರಂಭ ಅವಡಂದಂಡ ಕಾರಣಕರ್ತರಾಯನಕಲು ಏರುಪುರ ಉಳ್ಳೆರ ಇಂಗಲ್ನ ಗೌರವಾನ್ವಿತ ಜಯರಾಮ್ ಶೆಟ್ಟರಾದಿಪ್ಪು ಪೂಜ್ಯನೀಯ ಸತ್ಯುಳ್ನ ಸೇವೆ ಮಲ್ಪನ ಚಿತ್ತನ ಎಂಗಲ್ನ ಕಾರಣವೇರಾದಿಪ್ಪು ಬೊಕ್ಕೋ ಎಂಗಲ್ನ ಅಧ್ಯಕ್ಷರಾಯನ ಚಿತ್ತನ ದಿನಕರ ಉಳ್ಳಾಲರೆ ಅಂಜನೆ ಮಾತ ನೆಟ್ಟಿತ್ತಿನ ಚಿತ್ತನ ಮಾತೇರಿಲ್ಲ ಎಂಗಲ ಅಕಾಡೆಮಿದ ಸದಸ್ಯರ್ಲ ವಾಲಗಾತೇರಿ ಸೇರ್ದಿನ ಚಿತ್ತನ ಮಾತ ಹಬ್ಬಕ್ಕನ ಅಭಿಮಾನಿಲೆಗೆ ತುಳುವಪ್ಪನ ಜೋಕ್ಲೆಗೆ ನಿಖಿಲ ಮೋಕೆದ ತುಳುವ ಬಳ್ಳಿ ದಯಾನಂದ ಕತ್ತಲ್ ಸರ್ ಮಲ್ಲ ಸೊಲ್ಮೇಲಿನ ಸಂದೈತೆ ಮಾಡ್ತಂದು ಮಾಧ್ಯಮ ಮಿತ್ರರೆಲ್ಲ ಈ ಪೊರ್ತುಡಿಯನ್ನು ಎತ್ಕೊಂಡೊಂದು ಬಂದುಳೆ ಒಂಜಿ ನೆನೆಪುದಿಯೋಡು ಇನಿತ ದಿನ ನಿಗುಲು ಎನ್ನರೆ ಅವು ತುಳು ಅಕಾಡೆಮಿ ಕಾರ್ಯಕ್ರಮ ಮಲ್ತೊಂದುಂಟು ಉಳ್ಳಾಲ ಪ್ರದೇಶದ ಜನಮಂದೆದ ಅವು ಎಕಡೆ ಬಣ್ಣಲ ಕುಡಾವಿನ ಒತ್ತು ಬಣ್ಣಬನೆ ಜಾತಿ ಮತ ಭೇದದಾಂತಿನಂಚಿತ್ತಿನ ಸೌಹಾರ್ದಯುತವಾಯಿನ ಆನಿದ ಕಾಲುಡು ಎಂಚ ಮಾತ ಒಟ್ಟಾದ ಕೊರ್ಮಾಟ ಮಲ್ತನಂಚಿತ್ತಿನ ಈ ಒಂಜಿ ಸಾಮರಸ್ಯದ ನಿಕುಲು ಜನಕ್ಕುಲು ಒಟ್ಟಾದ ಮಲ್ಪನಂಚಿತ್ತನ ಕಾರ್ಯಕ್ರಮ ನೆಕ್ ಅಕಾಡೆಮಿದ ಬೆರಿತಾಂಗ್ ಹೊರತಾದ ಬೇತದಾಲ ಈ ಭಾವನೆನ ಆನಿದ ದಿನ ನಮ್ಮ ಜಯರಾಮ್ ಶೆಟ್ರು ದಿನಕರ್ ಉಳ್ಳಾಲ್ರು ಬೊಕ್ಕ ಈ ಮಾತ ಹಿರಿಯರು ಒಟ್ಟಾದ ನಮ್ಮ ಅಕಾಡೆಮಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಶುರುತ್ತ ಗುರುಕಾರಾಯನಂಚೆತ್ತನ ಗೌರವಾನ್ವಿತ ವಿವೇಕ ರೈಕಲ್ಡ ಅಡ ಪಂಡಿನಂಚೆತ್ತನ ಪೊರ್ತುಡು ವಿವೇಕ ರೈಕಲು ಭಾರಿ ಮಲ್ಲ ಮನಸ್ಸು ಮಲ್ತದೆ ಮಕ್ಕಳಿನ ಪೂರ ಒಟ್ಟುಬಾರ್ದು ವಿವೇಕ ರೈಕಲ್ನ ಸುರುತ್ತ ಸಂದೇಶನವೇ ದಾದ ಉಳ್ಳಾಲದ ವಲಯಡು ಕೋಮು ಸಾಮರಸ್ಯ ಬೋಡು ಆನಿದ ಕಾಲಡು ಹಬ್ಬಕ್ಕೆಪ್ಪುನಗೆಂಚ ಸಾಮರಸ್ಯ ಎತ್ತಂಡು ಅವೇನು ಬಿಳೆಪಾವಡು ತುಳು ಭಾಷೆ ಐಕೆ ಜಾತಿ ಇಜ್ಜಿ ಬ್ಯಾರಿ ಪಣಪನಂಚಿತ್ತನ ಶಬ್ದ ಮುಸಲ್ಮಾನ ಸಮುದಾಯಗೆ ತುಳುನಾಡಿಡಿಪ್ಪುನಂಚಿತ್ತನ ಶಬ್ದ ಎತ್ತಂಡ ಬ್ಯಾರಿ ಪಂಡ ತುಳು ಪಂಡ ಬ್ಯಾರಿ ಐಟ್ರಡ್ಡೆ ಭೇದ ಇಜ್ಜಿ ಅಭೇದ ಕಲ್ಪನೆ ಬ್ಯಾರಿ ಭಾಷೆಡು ನೂದೆಟ್ಟು ಅಜಿಪ ಪ್ರತಿಶತ ಶಬ್ದ ಇಪ್ಪುನು ತುಳು ಒರಿನಂಚಿತ್ತನ ಇರುವ ಉರ್ದು ಬಾಕಿದ ಪುರ ಬೆರಕೆ ಅಂಚಿತ್ತಿನ ಬ್ಯಾರಿ ಪಂಡ ತುಳು ನಮ್ಮ ಕಂಬತ್ತೇರಿಂದ ನಮ್ಮ ದೆಪ್ಪುನಂಚಿತ್ತಿನ ನಮ್ಮ ಪಂಡ್ರೆ ಅವು ಉಳ್ಳಾಲಡೆ ಉಳಿಯಾಡ ನೇಮಾನಗ ಅಂತೋನಿ ಅಂತಾನು ಸುರುತ್ತ ಲೆಪ್ಪುಂಡು ಮುಲ್ತ ಕ್ರಿಶ್ಚಂದ ಕುಲಾದಿಪ್ಪು ಕುದುರುಡು ಬತ್ತದೆ ವಾಲಗಾಯಿನ ಪಂಡ ಅಕುಲಾದಿಪ್ಪು ಅತ್ತ ಮಾತ ಸಮುದಾಯದ ಕುಲು ಜೈನರಾದಿಪ್ಪು ಮಕ್ಕಳು ಮಾತ ಒಟ್ಟಾದು ಈ ಒಂಜಿ ಕಾರ್ಯಕ್ರಮ ಮಲ್ಪುಡು ಈ ಕಾರ್ಯಕ್ರಮ ಖಾಲಿ ಆನಿದ ದಿನ ಹಬ್ಬಕ್ಕನ ನೆಂಪು ಮಲ್ಪುನ ಒಂಜಾತ ಗಮ್ಮತ್ತು ಮಲ್ಪುನ ಒಂಜಾತ ವೈಭವನ ತೆರಿಪವನ ಕಾರ್ಯಕ್ರಮತ್ತೆ ಈ ಆನಿದ ಕಾಲದ ಸಾಮರಸ್ಯ ಶಾಶ್ವತವಾದ ಒರಿಯೋಡು ಪಣಪನ ಉದ್ದೇಶಡು ತುಳು ಭಾಷೆ ಐಕಿಪ್ಪುನು ಪಣಪನವೇನು ವಿವೇಕ ರೈಕುಲು ಆನಿದಿನ ತೆರಿಪಾದು ಕೊಡ್ತೀರಿ ಆರು ಪಾಡ್ನಂಚೆತ್ತನ ಸಾದಿ ಒಂಜಾತ ಸಮಯ ಕ್ರಮಿಸಂಡು ಐದು ಬೊಕ್ಕ ಮಾತಲ ಸಂಗತಿಂಡು ಒಂಚು ಗೌಜಿ ಇಲ್ಲಲೆ ಅಟ್ಟಿಲಿಗೆ ಅರಗಣೆಗೆ ಅರಿತಾ ಸಾಮಾನು ಇಜ್ಜಿಂಡ ಅಪ್ಪಗ ಏರ್ಲ ಮುಟ್ಟ ಬರ್ಬೋದು ಅಡೆ ಪೂರ ಬತ್ತಣಂದಾನಗ ಅವಳು ಸಂಪತ್ತಿ ಹೆಚ್ಚಾಣಂದಾನಗ ಅಪ್ಪಗ ಬೆಲ್ಲ ಹೆಚ್ಚಾನಂತಡೆ ಪಿಜಿನ ಬರ್ಪನೆ ಜಾಸ್ತಿ ಇಂಚ
ದುಂಬುದಕ್ಕಲು ಐಕೋಸ್ಕರನೆ ಮಲ್ತದೆ ನಿಕ್ಲೆ ಪೂರ ಗೊತ್ತಿಪ್ಪು ದುಂಬ ಇಷ್ಟೇ ಪೂರ ನಮ್ಗೆ ಸಂಪತ್ತು ತೂಪನೆ ದುಂಬದ ಕಾಲಡು ದೇವಸ್ಥಾನದ ಆದಿಪ್ಪು ದೈವಸ್ಥಾನದ ಆದಿಪ್ಪು ಗುಡಿ ಮಾಡೋಳ ಆದಿಪ್ಪು ಮಸೀದಿಗೆ ಆದಿಪ್ಪು ಚರ್ಚ್ಡ ಆದಿಪ್ಪು ಸಂಪತ್ತಿಗೆ ಅವಕಾಶ ಇತ್ತು ಹೃದಯ ಸಂಪತ್ತಿಗೆ ಮಾತ್ರ ಅವಕಾಶ ಇತ್ತು ಇತ್ತೆ ಓಲು ಸಂಪತ್ತು ಕ್ರೋಢೀಕರಣ ಆಪುಂಡ ಅವಳು ನಮ್ಮೊಳ ಈ ಒಂಜಾತ ವಿಘಟನೆ ಕಾರಣ ಆಪುಂಡು ಸಂಘಟನೆ ದೂರ ಆಪುಂಡು ನಡುಟು ಈ ಒಂಜಿ ವ್ಯವಸ್ಥೆ ಅಕಾಡೆಮಿದ ಕೈಜಾರ್ದುಕೊಂಡು ಹಬ್ಬಕ್ಕ ಉತ್ಸವ ಸಮಿತಿದಕ್ಕಲು ಒಟ್ಟಾದ ಈ ಆಚರಣೆಯನ್ನು ಮಲ್ತೊಂಬತ್ತಾರೆ ಆಂಡ ಐತ ನಡುಟು ಜಿಲ್ಲಾಡಳಿತ ಮುಂದಿನ ದೆತ್ತೋನೊಡೊಂದಂಡ ಕಾರಣ ನಮ್ಮ ಗೌರವಾನ್ವಿತ ಆನಿದ ಮುಖ್ಯಮಂತ್ರಿಗಳ ಚಿತ್ತನ ಗೌರವಾನ್ವಿತ ಯಡಿಯೂರಪ್ಪರು ಅರಣ್ಯಾನ ನೆಂಪು ಮಲ್ಪಡು ದಾಯಂದು ಕೇಂದ್ರ 25 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ನೆಕ್ಕು ಕೊಡ್ದು ಹಬ್ಬಕ್ಕ ಉತ್ಸವ ಅವು ನಡಪಡು ಹಬ್ಬಕ್ಕನ ನೆಂಪು ಆವಡು 6 ಪ್ರಾತಸ್ಮರಣೀಯರು ಬಂಡದೆ ಯಡಿಯೂರಪ್ಪರು ನಂಗೆ ಕೊಡ್ತೇರು ಮೂರನೇ ದಿನ ನಾನು ಭೇಟಿ ಮಲ್ತಿತ್ತೆ ಇರು ಬರುಡಿ ಕಾರ್ಯಕ್ರಮಗೊಂದು ಮನೆ ಮಲ್ಪನಾಗ ಎಗ್ಲಿಡ್ದು ಆನಿದ ದಿನನೇ ಸಾಧ್ಯಜ್ಜಿ ಯಾನು ವಿದೇಶಕ್ಕೂ ಪೋಂದುಳ್ಳೆ ಪಂಪನಂಚೆತ್ತನ ಪಾತೆರ ಪಂಡೇರು ಅಂಡ ಅರೆನ್ನೆಂಪು ಮಲ್ಪಡು 25 ಲಕ್ಷ ಕೊರಿಯರು ಐಟು ಕೊಂತ ಸಮಯ ಪೋನಾಗ ನೆತ್ತುಳೈ ವ್ಯತ್ಯಾಸ ಅಂಡು ಅವು ಪೂರ ನಂಗೆ ಅಪ್ಪತ್ತಿಂದಂಡೆ ಅವು ನಂಗೆ ಗುರಿಗೆನ್ಪನ ಬೇರೆ ಬರ್ತಿ ಈ ಸರ್ತಿ 25ನೇ ವರ್ಷದ ಸಂಭ್ರಮಾಚರಣೆ 25ನೇ ವರ್ಷದ ಸಂಭ್ರಮಾಚರಣೆದ ಪೊರ್ತುಡು ಅವು ಬೊಳ್ಳಿ ಪರ್ಬ 25 ವರ್ಷಗೂ ಬೊಳ್ಳಿ ಪರ್ಬ ಅಂತ ಕಾಣ್ತಾರೆ ಎಂಚ ಹಬ್ಬಕ್ಕ ಉತ್ಸವಗ ಬಳ್ಳಿ ಪರ್ಬನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗಳ ಬಳ್ಳಿ ಪರ್ಬ ಆಯ್ತ ಅಧ್ಯಕ್ಷರೆಲ್ಲ ತುಳುವ ಬಳ್ಳಿ ಅಂಚಾನಗ ನಮ್ಮಡೆ ಮಾತ ಮಕ್ಕಳು ಬನ್ನಗ ಎನ್ನ ಮನಸ್ಸಡೇ ಇತ್ತಂಡು ಕರಿಣ ಸರ್ತೆ ಆನಗ 2 ವರ್ಷ ತುಂಬು ಆನಗ ಎನ್ನುವುದಲ್ಲಿತ್ತಂಡು ಒಂದು ನಮ್ಮ ತುಳುವಪ್ಪೆ ಹಬ್ಬಕ್ಕ ನಮ್ಮ ತುಳು ಕಾರ್ಯಕ್ರಮ ಮೂಲು ಮಾತಿರ್ಲ ಪಾತಿರ್ನು ಕನ್ನಡ ನನೊಂಜಿ ಬೊಕ್ಕೊಂಜಿ ಕನ್ನಡ ನಮ್ಮ ಅಪ್ಪೆ ಭಾಷೆ ಐತ ಬಗ್ಗೆ ದಾಲ ಬೇಜಾರಿಜ ಆಂಡ ವಾಜಾಗಿಡು ಓ ಮೇಳೈಸೋಡು ಅವು ಮೇಳೈಸೋಡು ಒಂದು ಪುರ ಭಾರಿ ವೇದನೆ ಇತ್ತು ಅಪ್ಪಗ ಆಂಡು ಒಂದು ದಾಯ ನಮ್ಮದೇ ತೊಂದರೆ ಬಲ್ಲಿ ನಮ್ಮ ದಾಯ ಮಲ್ಪೆರೆ ಬಲ್ಲಿ ಅತ್ತಂಡ ನಮ್ಮನೇ ಬೇತೆ ಹಬ್ಬಕ್ಕೂ ಉತ್ಸವ ದಾಯ ಮಲ್ಪೆರೆ ಬಲ್ಲಿಂದ ಮನಸ್ಸಿಂದ ಬತ್ತಂಡು ಆಂಡ ಅವು ಕಟ್ಟ ಕಡದು ಆ ವೇದಿಕೆಡೆ ನಾನು ಪಂಡ್ಪುನಲ್ಲಿ ಕಾದಿತ್ತು ನಾನು ಭಾರಿ ಜೋರುಡು ಪಾತಿರ್ದಿತ್ತು ಈ ವಿಚಾರದ ಬಗೆಟ್ಟು ಅಂಡ ಇನಿ ಅವು ಹಬ್ಬಕ್ಕಾಗ ತುಳುವಪ್ಪೆಗೆ ಅವು ಎತ್ತಂಡು ಮೊಗಲು ಪೂರ ಕೂಟದಕ್ಕಲು ಬತ್ತೇರಿ ನಮ್ಮ ಹಬ್ಬಕ್ಕೂ ಸಹ ಮಲ್ಪೊಡು ಬಣ್ಣದ ಬನ್ನಗ ಎಂಗಲು ಆ ರೀತಿಲ ಅಡ್ಡಿ ಮಲ್ಪಂದೆ ಖಂಡಿತವಾದ ಒಂದು ನಡಪೊಡು ನಮ್ಮ ಒಟ್ಟಿಗೆ ನಡಪಾಗ ಪಣಪಿನ ಪಾತ್ರೆ ಪಂಡದು ಇನ್ನಿತ ದಿನ ಐತ ಮುಹೂರ್ತಗು ಪಂಡ ಈ ವ್ಯಾಪ್ತಿದ ಮುಹೂರ್ತಗು ಕಾರ್ಯಕ್ರಮದ ಮುಹೂರ್ತಗು ನಮ್ಮ ತಾಯಿರಾದ ಒಂಜಿ ನೆನಪು ದೀವ ಒಟ್ಟಿಗೆ ನಮ್ಮ ಒಂಜಿ ಮುಸಲ್ಮಾನರೊಂಜಿ ಇಲ್ಲು ಕಟ್ಟಿ ಬೆರೆದಂಡ ಆ ಇಲ್ಲು ಕಟ್ಟೋಡಂದಂಡ ಇಲ್ಲಲ್ಲಿ ಐತ ಮಿತ್ತು ಸುರೂಕು ಅಲ್ಲಾಹೇ ಮಾಯೋಡು ಕೊರ್ಪನೆ ಅದೇ ಅಲ್ಲಾಹ ನಂಗೆ ನಾಮಸ್ಮರಣೆ ಪಾಡ್ ನನ್ನ ಚಿತ್ತನ ಕ್ರಮ ನಮಲ ಅಂಚೆನೆ ಒವೇ ನಮ್ಮ ಎಡ್ಡೆ ಕಜ್ಜ ಮಲ್ಪಂಡ ಮದ್ಮೆದ ಓಲೆ ಮಲ್ಪಂಡ ಆಯ್ತಾ ಕೊಡೀಟ್ ದೇವೇರನ ಪುದರ್ ಬರೆಪ್ಪ 5 ಬೊಕ್ಕ ದೇವೇರ ಮಾಯೋಡು ಕೊರ್ಪನಿ ಕೈಟು ಕೊರ್ಪುಜೇರು ಅವಾಗ ಅಂಚೆನೆ ಇನ್ನು ನಿಕುಲು ಪೂರ ಸೇರಿದ ಮಲ್ಪನ ಕಾರ್ಯಕ್ರಮ ಅಂದಲ್ಲ ತುಳು ಸಾಹಿತ್ಯ ಅಕಾಡೆಮಿ ಸಹಕಾರ ಕೊರ್ಪುಣಲ್ಲ ಅವು ಕರ್ನಾಟಕ ಸರ್ಕಾರದ ಸಂಸ್ಥೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪಂಪ ನಾವು ಕರ್ನಾಟಕ ಸರ್ಕಾರದ ಸಂಸ್ಥೆ ಅವು ನಂಗೆ ದೇವರಿತ್ತಿಲೆಕ್ಕ ಸರ್ಕಾರ ಪಂಪ ನಾವು ದೇವರಿತ್ತಿಲೆಕ್ಕ ಅಂಚಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒಂಜಿ ನಿರಲಿಡು ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಇನಿ ಹಬ್ಬಕ್ಕ ಉತ್ಸವ ಕಾರ್ಯಕ್ರಮ 2021ನೇ ವರ್ಷಡು 25ನೇ ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಮುಹೂರ್ತ ಉದಿತ ಆತ ಮಾತ್ರ ತಂದೆ ನೆನಪು ನೀಲೆ ಈ ಪ್ರತಿ ಒಂದು ಕಾರ್ಯಕ್ರಮ ಸಂಪನ್ನ ಅವಡು ನಂಡ ನಮ್ಮ ಈ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವದ ಸಮಿತಿದ ಯಾನು ಒರಿಯರಿನ ಪುದರ್ವನ್ ಪೂಜಿ ಅಕ್ಕುಲು ಏತು ಬಂಗ ಬೈದೆರಂದ ಕೇಂಡ ಎಂಕುಲ್ಲ ಆತ ಚರ್ಚೆ ಮಲ್ತದೆ ಚೊರೆ ಮಲ್ತದೆ ಕೊಂಚಿ ತುಳುಟು ಶಬ್ದ ಚೊರೆ ಮಲ್ತದೆ ಅವು ಬೊಕ್ಕ ಕಟ್ಟ ಕಡೆಗೆ ತುಳಿತದು ಕೊಂಚ ಒಳ್ಳೆ ಬತ್ತಿನಕ ಈ ಪಟ್ಟಿ ತಯಾರಾತದೆ ಅದೇ ದಿನಗರಣ ಈ ಪಟ್ಟಿ ತಯಾರಾತ ಅಂಚಾನಗ ಎಲ್ಲಂಜಿ ನಡಪನಂಚಿತ್ತನ ಕಾರ್ಯಕ್ರಮ ನಂಗೆ ಉಳ್ಳಾಲ ನಗರಸಭೆ ನಂಗೊಂಜಿ ಎಡ್ಡೆ ವೇದಿಕೆ ಬಲಿ ಎಡ್ಡೆ ವೇದಿಕೆ ಕಲ್ಪಿಸದು ಪರಿಪೂರ್ಣವಾಗಿ ನಂಚಿತ್ತನ ಬೆಂಬಲನ ನಗರಸಭೆದ ಏರು ಕೌನ್ಸಿಲರ್ ನಕಲುಲ್ಲರ ನಿಗಲಿನ ಮಾತಿರಲ್ಲ ಎಂಬುರ್ತುಡು ನೆಂಪು ಮಲ್ಪೆ ನಿಗಲು ಪರಿಪೂರ್ಣವಾದ ನೆಕ್ಕ ಬೆಂಬಲ ಕೊರಡು ಒಂದು ಈ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪರವಾದಿಯನ್ನು ಭಿನ್ನಪ್ಪ
ಕುಡೊಂಜಿ ಮಾಧ್ಯಮದ ಮುಖೇನ ಈ ಪ್ರದೇಶದ ಜನಕಲಿಗೆ ಸಂದೇಶ ಕೊಡ್ತಾನೆ. ನಮಕ್ ನಮ್ಮ ಇಲ್ಲದ ಕಾರ್ಯಕ್ರಮ ಅನಗ ನಮ್ಮ ಇಲ್ಲದೆ ಒಜಾತ್ ಹೆಚ್ಚಿಕೊಂದೇಲು ತಪ್ಪು ತಾಂಗ್ ನಡಪುನವು ಸಹಜ ಅಂಚಾದ ಒವೇ ಕಾರಣಗೂ ಎಲ್ಲಂಜಿದ ಕಾರ್ಯಕ್ರಮ ನಮ್ಮ ಅಪ್ಪೆ ಉಳ್ಳಾಲದ ವೀರರಾಣೆ ಹಬ್ಬಕ್ಕನ ಉತ್ಸವ ನೆತ್ತೊಳೈ ನಮ್ಮಡ ಭೇದ ಬುಡ್ಚಿ ನಮ್ಮ ಮಾತೆಲ್ಲ ಒಟ್ಟಾದ ಆ ಕಾರ್ಯಕ್ರಮ ಅದ್ಭುತವಾದ ಸಂಪನ್ನ ಮಲ್ಪುಗ ಅಂದು ಯಾನಿನಿ ಬತ್ತಿನ ಕಳ್ಳಲ ಬರಂದೆ ಮಾಧ್ಯಮದ ಮುಖೇನ ತೂಪಿನ ಕಳ್ಳಲ ಯಾನ ಭಿನ್ನಪ್ಪ ಮಲ್ತದೆ ಐತ ಒಟ್ಟಿಗೆ ಕುಡೊಂಜಿ ವಿಜ್ಞಾಪನೆದಾದಂದು ಕೆಂಡ ಈ ಸಮಿತಿಡ ಅತ್ತಂಡ ಬಂದುಳ್ಳ ಮಾಧ್ಯಮ ಮಿತ್ರರಿಡ ಏರ್ಲ ಪೋಡಿನಂಚಿತ್ತಿನ ಅಗತ್ಯ ದಯವಂಡ ಇತ್ತೆ ಉಸುಲು ಸೋಂಕೆಲೆ ಸೀಕ್ ಕುಡಂಜಿ ರೂಪೊಡ ಬೈದು ಒಮಿಕ್ರಾನ್ ಅಜ್ಜಾದೆ ಬರ್ಪುಂಡು ನಮಕ್ ಎಲ್ಲಂಜಿ ವರೆ ಮುಟ್ಟೋ ಈ ನೆಲತ ರುದ್ರಪಾದದ ಸೋಮನಾಥ ದೇವರು ಕಾರ್ಣಿಕದ ಅಪ್ಪೆ ಉಳ್ಳಾಲ್ತಿ ಭಗವತಿ ಅಂಜನೆ ನಮ್ಮ ಅಲ್ಲಾಹಿರಾದ 22 ಈ ನೆಲತ ಮಾತ ಸರ್ವಶಕ್ತಿಲು ಹಬ್ಬಕ್ಕನ ಪುದರ್ಲ ನಡಪನ ಕಾರ್ಯಕ್ರಮ ಏನಿರ್ತಾವರ ಒವೇ ಕಾರಣ ನಮ್ಮ ನಿಷ್ಕಲ್ಮಶ ವಾಯಿನ ಮನಸ್ಸಿನ ಮಲ್ಪುನೆಟ್ಟ ಹತ್ರ ಅದ್ಭುತವಾದ ಸಂಪನ್ನ ಹಾಕೊಂಡು ಐಕೆ ಬಡದು ಏರ್ಲ ಓಡಿಗೆ ಮಲ್ಪುನ ಬೊಡ್ಚಿ ಪಡೆದೆ ಅನಿ ಕೊರ್ತುಡು ಪನ್ಪೆ ಅಂಡ ಸರ್ಕಾರದ ಕೆಲವು ನಿಯಮಾವಳಿಲೇನು ಕೆಲವೊಂದು ಹಂತೊಂದು ನಮ್ಮ ಮಲ್ಪೆರೆ ಹಾಕೊಂಡು ಅವನ ಮಲ್ಪೊಡೊಂದು ಪಂಡೊಂದು ಈ ಪ್ರತಿ ಒಂಜಿ ಕಾರ್ಯಕ್ರಮಗಳ ನಿಗಲ್ನ ಪರಿಪೂರ್ಣವಾಯಿನ ಚುತ್ತನ ಬೆಂಬಲ ನೆಂಕುಲು ಕೇಣಬ ಅಕಾಡೆಮಿಲ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಎಂಚಿನ ವ್ಯವಸ್ಥೆ ಉಂಡ ಅವೇನು ಪೂರ ಎಂಗಲ ಅಕಾಡೆಮಿ ವ್ಯವಸ್ಥೆ ಮಲ್ಕೊಂಡು ವೇದಿಕೆದ ನನೊಂಜಿ ಬೊಕ್ಕೊಂಜಿ ಪೂರ ವ್ಯವಸ್ಥೆನ ಉಳ್ಳಾಲದ ನಮ್ಮ ಬಾರಿ ವಿಶೇಷವಾದ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ಅವು ಮಲ್ಕೊಂಡು ಅಂಚಾದ ಇನ್ನಿತ ಕಾರ್ಯಕ್ರಮಗಳು ಲೆಪ್ಪುಡಾದರೆ ಎಂಗಲ ಪಾತೆರೆ ಎಂಗ್ಲಿಗೆ ಮುಹೂರ್ತ ಮಲ್ಪರೆ ಅವಕಾಶ ಕಲ್ಪಿಸೋದು ಕೊಡ್ತಾರೆ ಐಕ್ ನಾನೂರ ಬೊಕ್ಕೊರ ನಿಗಲಿಗೆ ಎಡ್ಡೆಪ್ಪುನ ಬೈಕೊಂದು ಒಂಜಿ ಪಾತೆರ ಯಾನೊಂಜಿ ಕೊಡಕ್ಕೇನದ ಕೊರ್ಪೆ ಈಗಲ ಮಾತೆರ್ಲ ದಯಮಲ್ತಕ್ಕೇನು ಸರಿತೂಲೆ ಇನ್ನು ಉಳ್ಳಾಲದ ವೀರರಾಣಿ ಹಬ್ಬಕ್ಕೋತ್ಸವ ಒಂದು ಪಂಪ ಒಂದು ಒಳ್ಳಿ ಪರ್ಬದ ಆಚರಣೆದೊಟ್ಟಿಗೆ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಡಗರ ಸಂಭ್ರಮಾಚರಣೆ ಒಂದು ಎಂಕುಲಿನಿ ಬೈದಿನಿ ತುಳು ಅಕಾಡೆಮಿ ಬೈದಿನಿ ಈ ರಡ್ಡು ಕಾರಣವು ಒಂಜನೆ ಬೊಳ್ಳಿ ಪರ್ವ ಒಂಜನೆ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಇಡೀ ಭಾರತದ ಚರಿತ್ರೆ ವಿಶ್ವದಾದ್ಯಂತ ಪರಡ್ದುಂಡು ಆಂಡ ಸತ್ಯ ಮದ್ಯಾತ್ಮ ಸತ್ಯ ದೆಂಗದು ಬೋತು ಆ ಸತ್ಯನ ಬೊಳ್ಪುಗು ಕಣೆಯರು ನಂಜಿ ಕಾರಣ ಹಾಕೊಂಡು ಅಪ್ಪಂಡ ಆ ಸತ್ಯ ಒಂದು ಕೇಂಡ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡತಿದಿನಿ ಸಾರತ್ತ 1857 ಇಸವಿಡತ್ತು ಸಾರತ್ತ 1857 ಇಸವಿ ಸಿಪಾಯಿ ದಂಗೆತ್ತು ಐದು ತುಂಬು ಸಾರತ್ತ 1837 ಇಸವಿಡು ನಡತದಂಡು ಐದು ತುಂಬು ಪೋರ್ಚುಗೀಸರ್ನ ವಿರುದ್ಧ ನಮ್ಮ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಸ್ವಾತಂತ್ರ್ಯ ಸಂಗ್ರಾಮ ಮಾತ ಸರ್ವ ಜನಾಂಗದ ಕಲಿನ ಒಟ್ಟು ಮಲ್ತದೆ 1547 ಸಾರತ್ತ 545 ನಮ್ಮವಳು ನಡತದಂಡು ಅಪ್ಪಗದ ಹೋರಾಟ ಬಣಪು ನಾವು ಭಾರಿ ಅದ್ಭುತ ಆ ಸಂದರ್ಭಡು ಮಲ್ತ ನಾವು ಸಾರತ್ತ 1837 ಸಂಗ್ರಾಮ ಐತ ಅಪ್ಪಗಲ ಮಾತ ಸಮುದಾಯದಲ್ಲ ನಮ್ಮ ಕಲ್ಯಾಣಪ್ಪೆ ನಮ್ಮ ಕೊಡಗುದ ಕಲ್ಯಾಣಪ್ಪೆ ಬನ್ನಗ ಬ್ರಿಟಿಷರು ದಾದ ಮಲ್ತೇರಿಕೆ ಅನ್ನಗ ನಿಕ್ಕುಲು ನನ್ನ ಮಿತ್ತದು ಕಪ್ಪಾದು ಕೊರಡಾಯಿನಿ ಟ್ಯಾಕ್ಸ್ ಕಟ್ಟೊಡಾಯಿನಿ ದವಸ ಧಾನ್ಯತ್ತು ನಿಕ್ಕುಲು ಕಾಸು ಕೊರಡೊಂದು ನಿಕ್ಕುಲು ಧಾನ್ಯ ಕೊರ್ಪಿನತ್ತ ನಾಣ್ಯ ಕೊರಡೊಂದು ಕಾನೂನು ಮಲ್ಪನಾಗ ನನ್ನ ನಾಣ್ಯ ಬಣ್ಣದ ನಮ್ಮ ಭೂಮಿನ ದೋಚುವೇರಿ ಬಣ್ಣದ ಆಯ್ನ ಸಂದರ್ಭಡು ಅಕುಲು ದಂಗೆ ಬಣ್ಣದ ಲಕ್ಕೆನ ಅಕುಲು ದಂಗೆ ಬಂದ್ಪೇರು ನಮ್ಮ ಸ್ವಾತಂತ್ರ್ಯ ಹೋರಾಟ ಲಕ್ಷ್ಮಪ್ಪ ಬಂಗರಸ ಹುಲಿಕುಂದ ನಂಜಯ್ಯ ಅತ್ತಂಡ ಕಲ್ಯಾಣಪ್ಪ ಮುಗಲ್ ಪೂರ ಸೇರ್ದು ನಮ್ಮ ಹೋರಾಟ ದುಂಬತ್ತು ನಾವು ಎಲ್ಲಂಜನವಾಗಿನ ಭಾರಿ ಪೊಲ್ಲುಡು ನಿಖಿಲ ದೀಪ ಚುಟುಕುಡು ಬಂಡ್ಕೊಂಡ ನಮ್ಮ ಇತ್ಯದ ಕುಡ್ಲದ DC ಕಚೇರಿದ ಮಿತ್ತಿತ್ತಿನ ಬ್ರಿಟಿಷ್ ಬಾವುಟನ್ನು ಜಪುಡಾದು ಒತ್ತಾದು 13 ದಿನ ಸ್ವಾತಂತ್ರ್ಯ ಆಚರಣೆ ನಮ್ಮ ತುಳುವ ನೆನಟ ಮಲ್ತದ ಈ ನೆನಪುಲ ನಮ್ಮ ಡಿಪ್ಪಡೆ ಬಣ್ಣದ ಬಂಡೊಂದು ಇನ್ನಿತ ಕಾರ್ಯಕ್ರಮ ಗೆಡ್ಡೆಪ್ಪನ ಬೈಕುವೆ ಸ್ವಲ್ಪ ಸ್ವರ್ಣ ಮಹೋತ್ಸವದ ಶುಭ ಗಳಿಗೆಡ್ ಹಬ್ಬಕ್ಕನ ಬಗ್ಗೆ ಸಾಮರಸ್ಯದ ಸಂಕೇತ ಏರ್ಪಣ್ಣಂದ ಅವು ಎಂಕ್ಲನ ಹಬ್ಬಕ್ಕ ಕುಟ್ಟಿಪೋಕರೆ ಚೆನ್ನಮರಕಲರಂಚಿನ ಸಾಮರಸ್ಯದ ಒಟ್ಟುಗು ಸುರುತ್ತ ಒಂಜಿ ಸ್ವಾತಂತ್ರ್ಯ ಹೋರಾಟಗಾದ ಪರಂಬಾಟ ಆಯ್ನಂಚಿನ ಅಕ್ಕೆ ಏರ್ಪಂಡವು ಹಬ್ಬಕ್ಕೆ ಅಂಚಿನ ಎಡ್ಡೆ ಮದಿಪ್ಪನ್ನು ಕೊರ್ದು ಎಂಕ್ಲಡ ಮಾತ ನನಾತ ಉತ್ಸಾಹದ ಚಿಲುಮೆನು ಉರ್ಕಾರ್ ನಂಚಿನ ಎಂಕ್ಲನ ಮೋಕೆದ ಮಲ್ಲಣ್ಣೆ ಕತ್ತಲ್ಸರ್ ಮೇರೆಗೆ ಸೊಲ್ಮೆ ಸಂದಾಯ ತಮಲ್ತೊಂದು
ದುಂಬತ್ತ ಈ ಒಂಜಿ ಪ್ರದೇಶಡು ಒವೇ ಕಜ್ಜೊಪ್ಪು ವಿಶೇಷವಾದ ಹಬ್ಬಕ್ಕ ಉತ್ಸವ ಸಮಿತಿದ ಒವೇ ಕಜ್ಜೊಲೆಗ್ಲ ಸದಾ ಎಂಕ್ಲೆಗೆ ಪ್ರೇರಣೆಯಾದ ಎಂಕ್ಲೊಟ್ಟಿಗೆ ಬೆರೆಸಗಾಯಾದ ಉಪ್ಪುನಾರ್ ಒಂದುವೇ ಒಂಜಿ ಬರ್ಪಿನ 23ನೇ ತಾರೀಕಿಗೆ ಇಡೀ ಉಳ್ಳಾಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಡೆ ಉಳ್ಳಾಲ ದರ್ಗದ ಉರುಸು ಪಣ್ಣಂದಾಂಡ ಅವೊಂದು ಅದ್ಭುತವಾಯಿನಂಚಿನ ಕಾರ್ಯಕ್ರಮ ಈ ನಿತ್ಯ ನಿರಂತರ ಕಾರ್ಯಕ್ರಮದ ಒತ್ತಡೊಡ್ಲೆ ಇನ್ನು ಇಂಕ್ಲೊಟ್ಟಿಗೂ ಮಲ್ಲ ಬಿನ್ನೇರಾದ ಸೇರೊಂದೇರು ದರ್ಗಾದ ಗುರ್ಕಾರ್ಲಾಯ್ನ ಸನ್ಮಾನ್ಯ ಶ್ರೀ ಅಬ್ದುಲ್ ರಶೀದ್ರು ಆರು ಎಡೆ ಮದಿಪ್ ಕೊರಡು ಪಂದಕ್ಕೇನೊಂದು ದಿನಕರ್ ಉಲ್ಲಾಲ್ ಆರೋಜಿಸ್ ಸಹ ಸ್ವಯಂ ಸೇವಕ ಸಂಘಗಳ ಕಾರ್ಯ ಮಂತೊಂದು ಸುಮಾರು 25 ವರ್ಷದಿಂದ ನಡಪುರಂಜಿನ ಒಂದು ಕೆಲಸ ಎಂದು ಎಂಬಿ ಮಸ್ತ್ ಸಾರಿ ಪಣದಿತ್ತ ಇರೋರ ಮಣಿಪೊಂದ ಕುಲ್ಲೆ ಇದಕ್ಕೆ ಯಾರು ಒಂದು ಈರೊಂದು ಪಾತ್ರೆ ತಗೊಂಡ ಬೆಲ್ಲ ಸಕ್ಕರೆ ದಂಕಿ ಮತ್ತು ಸೇರು ನಂಚಿನ ಕೆಲವು ಮತ್ತೊಂದು ಅವು ಕಮ್ಮಿ ಆಡ ದೂರ ಗೋಪುರಗಳು ಅಂತ ಮಾತಾದ ಮಸ್ತ್ ನಮ್ಮದ ಮಾತಾ ಪ್ರಾಬ್ಲಮ್ ಎಂದು ತೊಂದಿಲ್ಲ ಇಜ್ಜಿಡ ಈ 25 ವರ್ಷಡು ಈ ಒಂದು ಹಬ್ಬಕ ಉತ್ಸವ ಸಮಿತಿ ಒಡೆಗೆ ಮುಟ್ಟೋಡಿತ್ತು ಅವು ದಾಯ ಆಯ್ಜಿ ನಮ್ಮಡ ಹೃದಯ ಕ್ಲೀನಿಸ್ ಕಾಲಿ ಗೋಪುರ ಪಾತ್ರೆಗಳು ಮಾತ್ರ ಮುಲಾಯಿಡೊಂಜಿ ಪಿದಾಯಿಡೊಂಜಿ ಪರವೆಲ್ ಈ ರೀತಿ ಮಾತ್ರ ಚರಿತ್ರೆ ಪಣದೋಜಿಪಾರು ಜಾತಿ ಬೇತ ಇಜ್ಜಾಂದೆ ಹಬ್ಬ ರಾಣಿಯ ಆ ದಿನ ಪೌರಾಣ ದಿನ ಸ್ಥಿತಿ ಎಂಚ ಮತ್ತು ಮಂಡಳಿ ಜಾಸ್ತಿ ಮಾಡಿದ ವೃತ್ತಿ ಇದು ಪಣ್ಣಣಿಕೆ ಎನ್ನಾಗ ಅವೇನು ಒರಿಪಾಯರೆ ಅವೇನು ನೆನಪುದಿಯವರೆ ನಮ್ಮ ಏತು ಕೆಲಸ ಮಾಡಿಕೊಡಿತ್ತು ಹೋಯ್ತು ಇನ್ನು 10 ವರ್ಷ ಒಂಜಿ ರಾಣಿ ಹಬ್ಬಕ್ಕನ ಒಂಜಿ ಸಭಾಭವನ ಮಾಡ್ಕೊಳ್ಳೋದು ದಾಯಿ ಆಯ್ಜಿ ವಾ ಕೊರತೈಕಿ ಅವೇನು ಈ ಸಾರಿದ ಈ ಒಂಜಿ 25ನೇ ವರ್ಷದ ಆ ಗೌಜಿಡಾನ್ಲ ಅದಕ್ಕೆ ಒಂದು ಅನೌನ್ಸ್ಮೆಂಟ್ ಮಾಡ್ಪ ಅವು ಮಂತದೇ ಪೀರಿಯಡ್ ದುಂಬದ ಜನಗಳಿಗೆ ಗೊತ್ತಾಪುರಂಚೇನಂತೇಳಿ ಒಂದು ಸ್ಮಾರಕ ಕಲ್ಪ ಬೋರ್ಡು ಅಂಚ ಅದು ಈ ಒಂದು 25 ತಾರೀಕು ನಡಪುರಂಚಿನ ಈ ಉತ್ಸವ ಭಾರಿ ಜೋರುಡ ಅವಳು ದುಮ್ಮ ತಗೊಂಡು ಮಂಜಿನಾಡಿ ಇಡೀ ನಾಟಕೆಲ್ಲ ಮಂತ ಜನಗಳು ಸೇರಿಸಾರ ಒಂದು ದಿನಕ್ಕೆ ಮಸ್ತ್ ಪ್ರಯತ್ನ ಮಾಡ್ತೇವೆ ಅಪ್ಪ ಎಂಗಳು ಬಣ್ಣ ದೂರ ಓಡಿತ್ತಿದ್ದಕ್ಕೆಲ್ಲ ಉಳ್ಳಾಳಿಗೆ ಬರೋಣ ಉಳ್ಳಾಳದ ರಾಣಿ ಹಬ್ಬಕ್ಕಂತ ಉದಾಹರಣೆ ಅವೇನೇ ಜೋರುಡು ಮಂತೊಂದು ಬೋದು ಒಂದು 25ನೇ ವರ್ಷ ಬಾರಿ ಜೋರು ಕೊರಲು ಮಣ್ಪೊಡು ಬಂದು ಯಾನು ನಿಕರಡ ಮಾತ ಇನ್ನೂ ಒಂದೊಂದು ಎನ್ನ ಪಾತ್ರ ಮುಖ್ಯ ಜೈ ಹಿಂದ್ ಜೈ ಕರ್ನಾಟಕ 21ನೇ ತಾರೀಕಿಗೆ ನಡಪ ಪೂರ್ವಭಾವಿ ಸಿದ್ಧತೆಗೋಸ್ಕರ ಇಲ್ಲಿ ಮುಹೂರ್ತ ಕಾರ್ಯಕ್ರಮ. ಈ ಕಾರ್ಯಕ್ರಮ 1997 ಎಂಟು ಹಬ್ಬಕ್ಕ ಉತ್ಸವ ಸಮಿತಿ ರಚನೆ ಮಂತದ್ದು ಸಾರ್ವಜನಿಕರ ಕಾಸು ಸಂಗ್ರಹ ಅಂತದ್ದು ಮಂತೊಂದಿತ್ತ ಸರಿ ನೆನಪುಂಡು ಪ್ರಾರಂಭದ 97ನೇ ಇಸವಿಯಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಖರ್ಚಾಗಿತ್ತು ಸಂಗ್ರಹ ಅಂತದ್ದು ಇನಿ ಅವೇ ಇದಕ್ಕೆ 25 ಲಕ್ಷ 30 ಲಕ್ಷ ರೂಪಾಯಿ ಕೊಡೋದು ಅವೇ ಕರೆಕ್ಟ್ ಮಾಡ್ತದೆ ಸರ್ಕಾರ ಕೆಲವು ವರ್ಷ ಎಂಕಳು ಸಂಗ್ರಹ ಅಂತದ್ದು ಕಷ್ಟ ಆಯ್ನ ಪಡ್ತಡು ಪಿದಾಯಿ ತಿಂಗಳಿಗೆ ಆ ಸಂಗ್ರಹ ಅಂತಾರೆ ಅವಂದೇ ಇಪ್ಪರ ಪಡ್ತಾರೆ ಮಾತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೇಟ ಅಕ್ಕೇರಿಗೆ 2008 ಯಡಿಯೂರಪ್ಪನಾಗ 60 ರೂಪಾಯಿ ಆ ಪುಣ್ಯಾತ್ಮ ಡಿ ವಿ ಸದಾನಂದ ಗೌಡರು ನಮ್ಗಂದ್ರೆ ಇನ್ನು ಹೋಯ್ನಿ ಅಂಚಿ ದಾಳತ್ತದೆ ಅಪ್ಪಗನೆ 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಿದ್ದೀವಿ ಅದಕ್ಕೆ ಮತ್ತೆ ನಾವು ಮಾತಾ ಮುಖ್ಯಮಂತ್ರಿ 5 ಲಕ್ಷ ಬಹುಶಃ ಇತ್ತೆ 45 ಲಕ್ಷ ರೂಪಾಯಿ ಮಟ್ಟ ಅದಕ್ಕೆ ಸರ್ಕಾರದ ದೇಣಿಗೆ ಬರೋದೊಂದು ಎನ್ನ ನೆನಪು ಆ ಕಾಸು ಬತ್ತಿ ಬಕ್ಕಲ್ಲ ಯಡಿಯೂರಪ್ಪ ಬಂದೇನೆ ದಿಗ್ಲೇನೆ ಕಾಸಿಗೆ ಪಪ್ಪ ಆడ ದಿಗ್ಲೆ ಮಸ್ತ್ ವರ್ಷ ದಿಗ್ಲೆ ಬರ್ತಾನೆ ಅವನು ದಿಗ್ಲೆ ನಡಪೆ ಅಲ್ಲಿ ಹೋಗಿ 5 ವರ್ಷ ರೂಪಾಯಿ ಇಲ್ಲೇ ಉತ್ಸವ ಮಂತ 5 ಪಕ್ಕ ಜಿಲ್ಲಾಧಿಕಾರಿಗಳು ಬಂದಿದ್ದು ಕಾನೂನಿಂದ ತೊಡಕು ಬರ್ಕೊಂಡು ಹಿಂಗೆ ಆಡಿಟ್ ಆಕ್ಷೇಪ ಬರ್ಕೊಂಡು ಎಂಕಲ ಜವಾಬ್ದಾರಿ ಸರ್ಕಾರದ ವ್ಯವಸ್ಥೆ ಪ್ರಕಾರನೇ ಎಂಕಲು ಮನ್ಪುಣ್ಯ 1 ವರ್ಷ ಹಿಂಗೆ ಸೇರೋಣ ಎಂಗ್ಲ ಪುದರ್ ಹತ್ರ ಆಲಜ್ಜಾನೆ 5 ಪಕ್ಕದ ವರ್ಷ ಸ್ಪಷ್ಟ ಶಬ್ದವ್ರು ಬಂಡ ಆ ಇನ್ನು ಆಮಂತ್ರಣ ಪತ್ರಿಕೆದ ಮುಖಪುಟಡು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದಲೇ ಬರೋದು ಇದರಿಂದ ಎಂಕಲು ನಿಕ್ಕಲೊಟ್ಟಿಗೆ ಭಾಗವಹಿಸಿದ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಜೊತೆಗೆ ಇಂಗ್ಲ ಪದಾಧಿಕಾರಿಗಳ ಬರೋಡು 5-6 ಜಿಲ್ಲಾಧಿಕಾರಿಗಳು ಐದು ಒಪ್ಪಿಗೆ ಕೊಡ್ತೀರಿ ಅಂಚಾದ ಎಂಕಲು ಆ ಕಾಸಿನ ಒಟ್ಟಿಗೆ ಎಂಕಲ ಪ್ರಯತ್ನ ಮಾಡಲ್ಲ ಐತೊಟ್ಟಿಗೆ ಎಂಕಲು ಸೇರೋಣ ತಯಾರಾಗಿ ಬೊಕ್ಕ ಬರ್ತಿದ್ದೀನಿ ಎಂಕ್ಲೆ ಕಾಸು ಸಂಗ್ರಹ ಮಾಡ್ತಾರೆ ನಾಡು ಕೊರೋನಾ ಬರ್ತಂದು ಆಯ್ಜಿ 1 ವರ್ಷ ಆತಿಜಿ ಅಂಚದ ಈ ವರ್ಷ ಶತಾಯಿ ನಾವು ಮಂತದೇ ಶುದ್ಧ ಬಂದು ಇಂಗ್ಲ ದಿನಕರ್ ಉಳ್ಳಾಲನ ಆಜ್ಞೆ ಮಾತಿರ ಪೈತದ್ದು ಬೋರ್ದು ಇಲ್ಲ ಕಾಡೆ ಒಳ್ಳೆ ಕಾಡೆ ಬರ್ತದೆ ಕರಿನ 1 ವಾರ 10 ದಿನದಿಂದ ದಿನ ಸಂಗ್ರಹ ಬಂತಾರೆ ಫೋನ್ಲ ಕೊರ್ಪೇರು ಕೆಲವರು ಕೊರ್ಪಿಚಾರ ಬೇಟ ವಿಷಯ ಆಂಡಲ ಆ ಮಾತಾ ಲೆಕ್ಕಾಚಾರ ಪಾಟ್ನಾಗಲ್ಲ ಇಂಗ್ಲೆ ಬಂಗಾವು ಬಂದದ್ದು ದಯಾನಂದ ಕತ್ತಾಚಾರ ತುಳು ಸಾಹಿತ್ಯಗಳನ್ನು ಅಧ್ಯಕ್ಷರಾಗಿದ್ದೀರಿ ಹೋದಾಗಲ ಕೇನ್ಗ ದಾಯಪನ ಪ್ರಾರಂಭದ ಉತ್ಸವ ಮಂತ್ರಿ ತುಳು ಸಾಹಿತ್ಯ ಅಕಾಡೆಮಿ ದಕ್ಕಳು ಐತೊಟ್ಟಿಗೆ ದರ್ಗಾದ ಅಧ್ಯಕ್ಷರೆಲ್ಲ ಒಟ್ಟಿಗೆ ಇದ್ದಿದ್ದು ಮಾತ ಒಂಜಿ ಟೀಮ್ ಅದು ನಮ್ಮ
ತೊಕ್ಕೊಟ್ಟದ ಚರ್ಚಿದ ಧರ್ಮಗುರುಕುಲ ಇದ್ದದ್ದು ಈ ಕಾರ್ಯಕ್ರಮ ಮಂತಿತ್ತಿನ ಇನ್ನು ಯಾರೇ ದರ್ಗದ ಅಧ್ಯಕ್ಷರಿಗೆ ಬರ್ತೀರಿ ಕಾಂಡೆಲ್ಲ ನಮ್ಮ ಸೈನ್ಸ್ ಸೆಬಸ್ಟಿಯನ್ ಚರ್ಚಿದ ಧರ್ಮಗುರುಕುಲಿಗೆ ಫೋನ್ ಮಾಡ್ಕೊಂಡಾಗ ಇಜ್ಜಿ ಹಿಂಗೆ ನಾಳೆಯಿಂದ ಕಾರ್ಯಕ್ರಮ ಉಂಟು ಹಿಂಗೆ ದಯಮಂತ ಹಿಂಗೆ ಬರ್ರೆ ಆಪುಜ್ಜಿ ಆ ನಿಕ್ಲೊಟ್ಟಿಗೆ ಉಳ್ಳ ಅಂತ ಬಂದಿದ್ದೀರ ಅಂದರೆ ಹೆಂಗ್ಲೆ ಸಂತೋಷ ದಾಯನ್ ಬಂದಾಂಡ ಹಿಂಗೆ ಸ್ಪಷ್ಟ ನೆನಪುಂಡು ತುಳು ಸಾಹಿತ್ಯ ಅಕಾಡೆಮಿಗಳು ಉಳ್ಳಾಲುಡು ಅವನಿ ಕೋಮು ಸೌಹಾರ್ದತೆ ಬರೋಡು ನಾಡ ದರ್ಗಾದ ಅಧ್ಯಕ್ಷರೆಲ್ಲ ಬೋಡು ಸೈನ್ಸ್ ಸೆಬಸ್ಟಿಯನ್ ಚರ್ಚಿದ ಧರ್ಮಗುರುಕುಲ ಬೋಡು ನಿಕ್ಳು ಉತ್ಸವ ಸಮಿತಿ ಒಟ್ಟಿಗೆ ಇತ್ತಂಡ ಜನಕ್ಕಳಿಗೆ ನಮ್ಮ ಮಾತ ಒಟ್ಟಿಗೆ ಉಳ್ಳ ಆ ಉದ್ದೇಶಕ್ಕೋಸ್ಕರ ತುಳು ಸಾಹಿತ್ಯ ಅಕಾಡೆಮಿದ ನೇತೃತ್ವದ ವ್ಯವಸ್ಥೆ ಈ ವರ್ಷ ಮೂರು ಹಬ್ಬಕ್ಕನ 25ನೇ ವರ್ಷದ ಉತ್ಸವವನ್ನು ಇವುಗಳು ಆಚರಣೆ ಮಂತೊಂದಿಲ್ಲ ಖಂಡಿತ ವೈಭವೋಪೇತ ರೀತಿಯಲ್ಲಿ ಹಾಕೊಂಡು ಐವತ್ತು ಮಲ್ಲ ಮೆರವಣಿಗೆ ಬರ್ಕೊಂಡು ಮೂಳೊಂದೇ ಈ ಸ್ಟೇಜಿನಗಳು ವಿವಿಧ ಧಾರ್ಮಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ಈ ಉತ್ಸವ ಆಚರಣೆ ಬರೋದ್ರಿಂದ ಮಾತು ಎದುರು ಏನೋ ಸಾರ್ವಜನಿಕರಿದ್ದೀರಿ ಹಬ್ಬಕ್ಕ ಉತ್ಸವ ಸಮಿತಿದ ಎಂಗ್ಲ ಸದಸ್ಯರನ್ನಕ್ಕಲೇ ಪುಣ ಮಾತಿರಲ್ಲ ವಿದಾಯದಕ್ಕಳು ನಾಳೆ ಇದ್ದೀರಿ ಒಂಜಿ ಹತ್ರ ಇತ್ತೆ ಎಂಗ್ಲೊಟ್ಟಿಗೆ ಭಾಗವಹಿಸಿದ ಇತ್ತಿನ ನಾವು ಮಾತಾರಪ್ಪ ಕೂಡ್ದು ಹಬ್ಬಕ್ಕ ಉತ್ಸವವನ್ನು ವೈಭವೀಕರಿಸೋ ದೃಷ್ಟಿಗೆ ನಾಡದ ಜನಗಳಿಗೆ ಒಂಜಿ ಎಂಡೆ ಸಂದೇಶ ಕೊರ್ಕ ಎಂಗಳು ಮಾತ ರಾಜ ದಿನಕರ್ ಉಳ್ಳಾಲು ಒಂಜಿ ಪಾರ್ಟಿ ಯಾರು ಒಂಜಿ ಪಾರ್ಟಿ ಕಾಂಗ್ರೆಸ್ ಆರು ಬೇತೆ ಪಾರ್ಟಿ ದಕ್ಕಳು ಬೇತೆ ಧರ್ಮದಕ್ಕಳು ಬೇತೆ ಜಾತಿದಕ್ಕಳು ಒಟ್ಟಿಗೆ ಆಗಿ ಹಬ್ಬಕ್ಕ ಉತ್ಸವ ಸಮಿತಿ ಇದೇ ಸಂದೇಶ ಎಡ್ಡ ರೀತಿಯಲ್ಲಿ ಎಂಗಳು ಮಂತ್ರಿಗಳು ಕೊಂಡ್ಕೊಂಡೇ ಸಂದೇಶ ಬೇರೆ ದಾಲತ್ತು ನಮ್ಮ ಲಾಯಕಡು ಹಬ್ಬಕ್ಕ ಉತ್ಸವರು ಮಾತಾಡಪಟ್ಟದ್ದು ಒಂಜಿ ಜನಕ್ಕಳ ಉತ್ಸವವನ್ನು ಬಂದ ದೃಷ್ಟಿ ನಮ್ಮ ಆಚರಣೆ ಮಾಡ್ಬೇಕು ನಿಕ್ಲ ಮಾತು ಸಹಕಾರ ಕೊಡ್ಬೋದು ವಿನಂತಿಯನ್ನು ಪಾತ್ರ ಇವತ್ತು ವೇದಿಕೆಯನ್ನು ನೋಡುವಾಗ ಬಹಳ ಸಂತೋಷವಾಗ್ತದೆ. ಯಾಕೆಂದರೆ ನಮ್ಮ ದಿನಕರ್ ಉಳ್ಳಾಲ್ರವರು ನಾವಿಲ್ಲಿ ಮಾತನಾಡಿದೆವು. ದಿನಕರ್ ಉಳ್ಳಾಲ್ರವರ ಹಬ್ಬಕ್ಕ ಉತ್ಸವದ ಸ್ಪೀಡ್ ಇವತ್ತಿನಿಂದಲೇ ಸ್ಟಾರ್ಟ್ ಆಗಿದೆ. ಅಂದರೆ ಅವರು ಪ್ರತಿ ವರ್ಷದಲ್ಲಿ ಹಬ್ಬಕ್ಕ ಉತ್ಸವವನ್ನು ತನ್ನ ಒಂದು ಸ್ವಯಂ ಪ್ರತಿಷ್ಠೆಯಾಗಿ ಈ 25 ವರ್ಷಗಳಲ್ಲಿಯೂ ಈಗಾಗಲೇ ನಮ್ಮ ದರ್ಗದ ಅಧ್ಯಕ್ಷರು ಹೇಳಿದಾಗೆ 7 ಬೀಳುಗಳನ್ನೆಲ್ಲ ಬದಿಗೆ ಇಟ್ಟು ಬೇಡ ಅಂತ ಹೇಳಿದ್ರು ಅವರು ಅದನ್ನು ಮುಂದುವರೆದು ಕಳೆದ 2 ವರ್ಷಗಳಲ್ಲಿ ಹೇಳ್ತಾರೆ ಸರ್ಕಾರದಿಂದ ಹಣ ಬರಲಿ ಬಾರದೇ ಇರಲಿ ನಾವು ಹಬ್ಬಕ್ಕ ಉತ್ಸವವನ್ನು ಉಳ್ಳಾಳದಲ್ಲಿ ಮಾಡುವುದು ಅಂತ. ಯಾಕಂದರೆ ಸರ್ಕಾರದಿಂದ ಹಣ ಬಂದು ಉಳ್ಳಾಳದಲ್ಲಿ ಹಬ್ಬಕ್ಕ ಉತ್ಸವವನ್ನು ಪ್ರಾರಂಭಿಸಿದಲ್ಲ, ಅವರೆಲ್ಲ ಮೊದಲೇ ಪ್ರಾರಂಭಿಸಿದ ಕಾರಣ ಆ ಒಂದು ಚಾಲೆಂಜನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ನಾವು ಪ್ರಥಮವಾಗಿ ನಾವೆಲ್ಲ ಸೇರಿದವರು ಅಭಿನಂದನೆಯನ್ನು ಸಲ್ಲಿಸುವುದು ದಿನಕರ್ ಉಳ್ಳಾಲ್ರವರು. ಇವತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆಗಿರ್ಬೋದು ಉಳ್ಳಾಳದಲ್ಲಿ ಇವತ್ತು ನಾವೆಲ್ಲರೂ ಹಬ್ಬಕ್ಕ ಉತ್ಸವ ಅಂತ ಹೇಳ್ತಾ ಇದ್ದೇವೆ. ಆದರೆ ಹಬ್ಬಕ್ಕ ಉತ್ಸವ ಅಂತ ಒಂದು ಕಲ್ಪನೆಯನ್ನು ಉಳ್ಳಾಳದ ಜನತೆಗೆ ನೀಡಿದವರು ದಿನಕರ್ ಉಳ್ಳಾಲ್ರವರು. ಅದನ್ನು ನಾವು ಖಂಡಿತವಾಗಿ ಮರೆಯುವಂತಿಲ್ಲ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ನಮ್ಮೆಲ್ಲರ ಆತ್ಮೀಯರು, ಮಾಜಿ ಶಾಸಕರು, ಈ ಹಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಮತ್ತು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ನನ್ನ ವೈಯಕ್ತಿಕವಾಗಿ ಬಹಳಷ್ಟು ಆತ್ಮೀಯರು, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆದಂಥ ದಯಾನಂದ ಕತ್ತಲ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಹಬ್ಬ ಅಂತ ಹೇಳಿದರೆ ಖಾಲಿ ಊಟ ಮಾಡುವುದಲ್ಲ, ಅವರ ಆ ಸಾಹಿತ್ಯಿಕವಾದಂಥ ತುಳು ಭಾಷೆಗಳನ್ನು ಕೇಳುವುದೇ ಒಂದು ಹಬ್ಬವಾಗಿದೆ. ಇವತ್ತು ನಾವು ಅದನ್ನು ಕೇಳುವಂಥ ಸಂದರ್ಭದಲ್ಲಿ ಟಿ ವಿಯಲ್ಲಿ ಆಗಲಿ ರೇಡಿಯೋದಲ್ಲಿ ಆಗಲಿ ಮತ್ತು ಅದನ್ನು ನಾವು ರಿವೈಡ್ ಮಾಡಿಯೇ ಕೇಳ್ತಾ ಇರ್ತೇವೆ. ಆದರೆ ಇವತ್ತು ನಾವು ಪ್ರತ್ಯಕ್ಷವಾಗಿ ಕೇಳುವಂಥ ಒಂದು ಅವಕಾಶ ದಯಾನಂದರೆ ನಿಮ್ಮಿಂದ ಆಗಿದೆ. ಅವರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ನಾವು ಮೀಟಿಂಗ್ ಮಾಡುವಾಗಲೇ ಹೇಳಿದ್ದೇವೆ, ಏನಂತ ಹೇಳಿದರೆ ಹಬ್ಬಕ್ಕ ಉತ್ಸವಕ್ಕೆ ಸ್ವಾಗತ ಉಳ್ಳಾಳ ದರ್ಗದಿಂದ ಅಂತ. ಆ ದಿವಸ ಲೈಟಿಂಗ್ ಎಲ್ಲ ಹಾಕಿರ್ತಾರೆ, ಅದು ಒಂದು ಭಾಗ ನಮಗೆ ದರ್ಗಕ್ಕೂ ಆಗುತ್ತದೆ ಅಂತ ಮೊನ್ನೆ ನಮ್ಮ ಮೀಟಿಂಗಿನಲ್ಲಿ ಆಗಿದೆ. ಇವತ್ತು ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕಂದರೆ ಅವರಿಗೀಗ ಒಂದು ನಿಮಿಷವೂ ಪುರುಸತ್ತಿಲ್ಲದಂಥ ಒಂದು ಸಮಯ, ಈ ಸಮಯವನ್ನು ಬಿಟ್ಟು ಹಬ್ಬಕ್ಕ ಉತ್ಸವ ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರು ಬಹುಶಃ ನಾವೀಗ ಸ್ವಾಭಾವಿಕವಾಗಿ ಹೇಳಬೇಕಿದ್ದರೆ ನಮ್ಮ ಉಳ್ಳಾಳದಲ್ಲಿ ಒಂದು ಕೋಮು ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಾರೆ. ಅವರ ಈ 5 ವರ್ಷ 6 ವರ್ಷದ ಅಧಿಕಾರದಲ್ಲಿ ಅಂಥ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆಗಳು ನಡೆಯಲಿಲ್ಲ ಅಂತ ಹೇಳಿಕೆ ನಾವು ಸಂತೋಷ ಪಟ್ಟುಕೊಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದವರು ಗೌರವಿತರಾದಂಥ ಮಂಜಪ್ಪ ಕಾರ್ನವರವರು, ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿದ್ದಾರೆ ಸದಾನಂದ ಬಂಗೇರವರು ಹಿರಿಯರಾದ, ಅದೇ ರೀತಿಯಲ್ಲಿ ಸೀತಾರಾಮ ಬಂಗೇರವರು, ಕೃಷ್ಣಪ್ಪ ಸಾಲಿಯಾನ್ರವರು ಮತ್ತು ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾದಂಥ ಹೈದರ್ ಪತ್ತಿಪಾಡಿಯವರು, ಕೋಶಾಧಿಕಾರಿಗಳಾದಂಥ ಆನಂದ ಸೈಗೋಳಿಯವರು, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರುಗಳಾದಂಥ ಚೇತಕ್ ಪೂಜಾರಿಯವರು, ನರೇಂದ್ರ ಕರೆಕಾಡ್ರವರು, ಇವರೆಲ್ಲರಿಗೂ ನಾವು ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಮಿನಿ ಹಬ್ಬಕ್ಕಾಗಿ ಎಲ್ಲರಿಗೆ ಸ್ಫೂರ್ತಿಯಾಗಿ
ಎಲ್ಲರಿಗೂ ಸ್ಫೂರ್ತಿಯಾಗಿ ಅದೆಂತ ತೆಲಿಕದ ಬೊಳ್ಳಿ ಅಂತ ಹೇಳ್ತಾರಲ್ಲ ಆ ರೀತಿಯಾದಂಥ ಒಂದು ನಮಗೆ ಪ್ರೇರಣೆ ನೀಡುವಂಥ ನಮ್ಮೆಲ್ಲರ ಆತ್ಮೀಯರು ಆದಂಥ ಧನಲಕ್ಷ್ಮಿ ಗಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅವರು ನಮಗೆ ಚೇತನ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಧನ್ಯವಾದ ಅಲ್ಲ, ನಾವೆಲ್ಲರೂ ಈಗ ನಿಮ್ಮನ್ನು ಈ ಸಮಿತಿಗೆ 25ನೇ ವರ್ಷಕ್ಕೆ ಸ್ವಾಗತಿಸೋದು, ಧನ್ಯವಾದ ಕೊನೆಯ ದಿವಸ ಕೊಡೋದು ಅಂತೇಳಿ ಮಾಡಿದ್ದೇವೆ ನಿಮಗೆ. ಅದೇ ರೀತಿಯಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲ ಹಬ್ಬಕ್ಕೆಯರಿಗೆ, ಮಾಧ್ಯಮ ಮಿತ್ರರಿಗೆ, ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ, ಅದೇ ರೀತಿ ಇಲ್ಲಿಯ ನಗರ ಸಭಾ ಸದಸ್ಯರುಗಳು ಇರುವವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಅಳವಡಿಸಲಿಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಂಥ ನಗರ ಪಂಚಾಯತಿನ ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು ನಮ್ಮೊಟ್ಟಿಗಿದ್ದಾರೆ. ಯಾಕೆಂತೇಳಿದ್ರೆ ಈಗಲೇ ಕತ್ತಲ್ ಸರ್ ಹೇಳಿದಾಗೆ ನಿಮ್ಮಿಂದಾಗಿ ಹಬ್ಬಕ್ಕ ಉಳ್ಳಾಳದ ಜನರ ಮನಸ್ಸಿನಲ್ಲಿ ಜೀವಂತವಾಗಿ ಉಳಿಬೇಕು. ಅದು ಪ್ರತಿ ದಿವಸ ನಮ್ಮವರೇ ಆದಂಥ ನೀವು ಒಂದು ಸ್ವಲ್ಪ ಸಮಯವನ್ನಾದರೂ ಹಬ್ಬಗಳಿಗಾಗಿ ಮೀಸಲಿಡಬೇಕು. ಆ ಇಟ್ಟಾಗ ಮಾತ್ರ ಏನಾಗುತ್ತೆ ಅಂತೇಳಿ ಜೀವಂತವಾಗಿ ಉಳಿಸಿ ಇವತ್ತು ಇರ್ಬೋದು, ನಾಳೆ ಇರ್ಬೋದು, ಅದು ನಮ್ಮ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಕಾರಣರಾಗ್ಬೋದು ಅಂತೇಳಿ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಹೇಳುತ್ತಾ ಪರಿಪೂರ್ಣ ಅನುಗ್ರಹ ಒಳ್ಳೆ ಉತ್ಸವ ಕಾರಣ ಪ್ರಕೃತಿ ಒಲಿನ ಮಾತ್ರ ಮಾತರಿಯಿಂದ ಕಾರ್ಯಕ್ರಮ ಕೆಲಸ ಗಾಳಿಯಾದಿತ್ತು, ನೀರಾದಿತ್ತು, ಹೂವಾದಿತ್ತು, ಮಣ್ಣಾದಿತ್ತು, ಆಕಾಶಾದಿತ್ತು ಒಲಿದು ಬತ್ತಂಡ ಮಾತ್ರ ಸಾಧ್ಯ. ಅವಾಗ ನಮಗೆ ಈ ಕಾರ್ಯಕ್ರಮಕ್ಕೆ ಬರ್ಕೊಂಡು ಸರ್ವೋತ್ತಮ ದೂರ ಮಕ್ಕಳು ಪಣವನ್ನು ನಿಲಕ್ಕೆ ತುಂಬಿ ಮುಟ್ಟಂದಿನ ಚಿತ್ತಿನ ಉರ್ಪಗುಳಿಂದ ಉಂಡಾಯಿರೋ ಚಿತ್ತಿನ ಒವೇ ರೀತಿಯ ಮಳೆಮೈಲಿಗೆ ದಾನದ ಚಿತ್ತಿನ ಒಂದು ಶ್ರೇಷ್ಠ ಫಲ ಏನಕ್ಕಾಗ ಮೂಜಿಕನ್ನ ಫಲ ಏನಕ್ಕಾಗ ಕಲ್ಪವೃಕ್ಷದ ಫಲ ಅಂತ ಕುದರಿದಿಂದ ಅವೇನು ಹಾಕುದು, ಅವೇನು ಸಮರ್ಪಣೆ ಮಲ್ಪನ ಮುಖೇನ ಹಾಕು ಮುಖೇನ ಇಲ್ಲಿದ್ದು ಶುರುವಾಯಿದೆ ಎಲ್ಲ ಹಬ್ಬಕ್ಕೆ ಉತ್ಸವ ಕಾರ್ಯಕ್ರಮ ಸಮಾಪನಾಪನವರೆಂದು ಸರ್ವವಿಧದ ವಿಡ್ಡೂರಲ್ಲಿ ನಮ್ಮ ನಂಬಿನ ಚಿತ್ತನ ಸರ್ವಶಕ್ತಿಗೆ ದೂರ ಸಾರಿ ಮಲ್ಪಾದ ಕುರಿತು ಆಯಸ್ಸು, ಆರೋಗ್ಯ, ಧನಕನಕಾಲ ಸಕಲ ಸುಖ ಸಂಪತ್ತು ಒಲ್ಲದೋಪಾದಿ ಸಂಪನ್ನ ಮಲ್ಪಾದ ಕುರಿತು ಹಬ್ಬಕ್ಕ ಉತ್ಸವ ಭಾರಿ ಅದ್ಭುತವಾದ ಸಂಪನ್ನ ಅಡುಗೆ ಭಾರಿ ಗೊತ್ತಾಗ್ತದೆ.